ಮದ್ದೂರು ತಾಲೂಕು ಅರವನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಚಿಂತನ ಮಂಥನ ಸಭೆ ನಡೆಯಿತು. ಸಭೆಯಲ್ಲಿ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಸಂಚಾಲಕ ಕೆ. ಶಂಕರ್ ಅವರು ಮಾತನಾಡಿ, ತಾಲೂಕಿನ ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ಕೊಡದೇ ಇದ್ದರೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ತಿಳಿಸಿ ಎಸ್ಟಿ ಪಟ್ಟಿಗೆ ಕಾಡುಗೊಲ್ಲರನ್ನು ಸೇರಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಕಾಡುಗೊಲ್ಲರಿಂದ ಮತ ಪಡೆದು ಬೆಳೆದು ಕಾಡುಗೊಲ್ಲರಿಗೆ ಅನ್ಯಾಯ ಮಾಡುತ್ತಿರುವ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ವಿರುದ್ಧ ಹರಿಹಾಯ್ದ ಅವರು ಕಾಡುಗೊಲ್ಲರನ್ನು ಎಸ್ಟಿ ಮೀಸಲಾತಿಗೆ ಸೇರಿಸದೆ ಹೋದರೆ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ತಾಲೂಕಿನ ಹಟ್ಟಿಗಳಿಗೆ ಪ್ರವೇಶಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ರಾಮನಗರ ಜಿಲ್ಲಾಧ್ಯಕ್ಷರಾದ ಜಿಕೆ ರಮೇಶ್, ಉಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷ ರಂಗಸ್ವಾಮಿ, ಮದ್ದೂರು ತಾಲೂಕು ಅಧ್ಯಕ್ಷ ಜಿಸಿ ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಜಿಸಿ ಕೆಂದಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಆರ್ ಸುರೇಶ್, ಗೌರವಾಧ್ಯಕ್ಷ ರಾಮು, ಉಪಾಧ್ಯಕ್ಷರಾದ ಗಿರಿರಾಜ್, ಪ್ರಸಾದ್, ಲೋಕೇಶ್, ರಂಗಸ್ವಾಮಿ, ಕೃಷ್ಣ, ಮಹಾಲಿಂಗ, ಶೇಖರ್, ಕಟ್ಟಿಮನಿ, ಪೂಜಾರಪ್ಪ ಸೇರಿದಂತೆ ಇತರರಿದ್ದರು. ದಯಮಾಡಿ ಮತ್ತೆ ನಾವು ಒಂದು ಏನು ಹೇಳ್ತಿರ್ಬೇಕು ಅಂತಾರ, ನಾನು ಯಾವುದೇ ವ್ಯಕ್ತಿಗೆ ಹೋಗಿ ಬರೀ ನಮ್ಮವರು ಗ್ರಾಮ ಪಂಚಾಯತಿ ಸದಸ್ಯರು ಆ ಮಟ್ಟಿಗೆ ಅಧ್ಯಕ್ಷರ ಮಟ್ಟಿಗೆ ಮಾತ್ರ ಇದ್ರು. ತಾಲೂಕ್ ಪಂಚಾಯತಿ ಸದಸ್ಯರು ಅಂದ್ರೆ ನಮ್ಮ ಕಾಡುಗೊಲ್ಲರಲ್ಲಿ ನಾವು ಬಾರಿ ಹೇಳ್ಕೊಳ್ಬೇಕಾದಂತ